ನಿಷೇಧಿತ ಪದಗಳಿರುವ ಹಾಡುಗಳನ್ನು ಭಜನೆಯಂತೆ ಹಾಡುವುದು ಗಮನಕ್ಕೆ ಬಂದಿದ್ದು, ದೇವರ ಹಾಡುಗಳಲ್ಲಿ ಜಾತಿಸೂಚಕ ಪದಗಳ ಬಳಕೆಯಿಂದ ಸಮುದಾಯಕ್ಕೆ ಅವಮಾನವಾಗುತ್ತಿದೆ. ಮುಂದಿನ ದಿನಗಳಲ್ಲಿ ವರಮಹಾಲಕ್ಷ್ಮಿ ಪೂಜೆ, ಕೃಷ್ಣಾಷ್ಟಮಿ, ಗಣೇಶ ಚತುರ್ಥಿ ಸಹಿತ ಧಾರ್ಮಿಕ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಇಂತಹ ಹಾಡುಗಳನ್ನು ಹಾಡದಂತೆ ಎಚ್ಚರ ವಹಿಸಬೇಕೆಂದು ದಲಿತ ಮುಖಂಡರು ಆಗ್ರಹಿಸಿದ್ದಾರೆ. ಬಂಟ್ವಾಳ ತಹಶೀಲ್ದಾರ್ ಅರ್ಚನಾ ಡಿ ಭಟ್ ಅಧ್ಯಕ್ಷತೆಯಲ್ಲಿ ಬಿಸಿ ರೋಡ್ನ ಎಸ್ಜೆಎಸ್ಆರ್ವೈ ಸಭಾಂಗಣದಲ್ಲಿ ನಡೆದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕುಂದುಕೊರತೆ ಸಮಿತಿ ಸಭೆಯಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಸತೀಶ್ ಅರಳ ವಿಷಯ ಪ್ರಸ್ತಾಪಿಸಿದರು. ಗಂಗಾಧರ್ ಪರಾರಿ, ನಾರಾಯಣ ಪುಂಚಮೆ, ಜನಾರ್ದನ ಬೋಳಂತೂರು ಮತ್ತಿತರರು ಧ್ವನಿಗೂಡಿಸಿ ಭಜನೆಯ ಹಾಡಿನೊಂದಿಗೆ ಜಾತಿಸೂಚಕ ಪದ ಬಳಸುವುದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ ಮೈಕ್ ಅನುಮತಿಯನ್ನ ನೀಡುವ ವೇಳೆ ಜಾತಿ ನಿಂದನೆ ಪದಗಳಿರುವ ಹಾಡು ಹಾಡದಂತೆ ನಿಯಮವನ್ನ ರೂಪಿಸಿ ಅನುಮತಿಯನ್ನ ನೀಡಬೇಕು ಎಂದು ಆಗ್ರಹಿಸಿದರು. ಕೇವಲ ಒಂದು ಭಾಗಕ್ಕೆ ಮಾತ್ರ ನಿಯಮ ರೂಪಿಸಲು ಸಾಧ್ಯವಿಲ್ಲ. ಈ ಬಗ್ಗೆ ನಿರ್ಣಯ ದಾಖಲಿಸಿ ಜಿಲ್ಲಾಧಿಕಾರಿಯವರ ಮೂಲಕ ಸರ್ಕಾರಕ್ಕೆ ಕಳುಹಿಸಿಕೊಡುವುದಾಗಿ ತಹಶೀಲ್ದಾರ್ ತಿಳಿಸಿದರು. ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ರಿಕ್ಷಾಗಳು ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡುವುದರಿಂದ ಆಂಬ್ಯುಲೆನ್ಸ್ ವಾಹನಗಳು ಆಸ್ಪತ್ರೆಯ ಒಳಗೆ ರೋಗಿಗಳನ್ನು ಕರೆದುಕೊಂಡು ಬರುವ ಮತ್ತು ಹೋಗುವ ವೇಳೆ ಅಡ್ಡಿಯಾಗುತ್ತಿದೆ. ರಿಕ್ಷಾ ಪಾರ್ಕ್ ಮಾಡದಂತೆ ರಿಕ್ಷಾ ಚಾಲಕರಲ್ಲಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಬಗ್ಗೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಲು ವಿಶ್ವನಾಥ್ ಚೆಂತಿಮಾರ್ ಒತ್ತಾಯಿಸಿದರು. ರಿಕ್ಷಾಗಳ ಪಾರ್ಕಿಂಗ್ಗೆ ವ್ಯವಸ್ಥೆ ಕಲ್ಪಿಸುವಂತೆ ತಹಶೀಲ್ದಾರ್ ಪುರಸಭೆಯ ಮುಖ್ಯಾಧಿಕಾರಿಗೆ ಸೂಚಿಸಿದರು. ಪುರಸಭೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭಿವೃದ್ಧಿಗೆ ಯಾವುದೇ ಅನುದಾನ ನೀಡಿಲ್ಲ. ಪುರಸಭಾ ವ್ಯಾಪ್ತಿಯಲ್ಲಿ ವಾಸವಾಗಿರುವ ನಮಗೆ ಯಾವಾಗಲೂ ಕುಡಿಯುವ ನೀರಿನ ಸಮಸ್ಯೆ ಮುಗಿಯುವುದಿಲ್ಲ. ಕನಿಷ್ಠ ನೀರು ಕೊಡಲು ಅಧಿಕಾರಿಗಳಿಂದ ಸಾಧ್ಯವಾಗುವುದಿಲ್ಲ ಎಂದಾದರೆ ಕುಂದುಕೊರತೆಯ ಸಭೆ ನಡೆಸುವ ಅಗತ್ಯವಾದರೂ ಏನಿದೆ ಎಂದು ಗಂಗಾಧರ್ ಪರಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಎಷ್ಟು ಟೈಮಲ್ಲಿ ನಿಮಗೆ ಮಾಡ್ಲಿಕ್ಕೆ ಆಗಲಿಲ್ಲ, ಯಾವಾಗ ಮಾಡ್ತೀರಿ? ಏನಾಗಿದೆ? ಸುಮ್ಮನೆ ನಮ್ಮ ಹತ್ರ ಮಾತಾಡೋದು ನೀವು. ಇಲ್ಲಿ ನೀವು 2016-17 ಎಸ್ಜಿಯವರು ಆದೇಶ ಮಾಡಿದ್ದಾರೆ. 2017-18 ವರ್ಷ ಎಷ್ಟಾಯ್ತು? ವರ್ಷ ನೀವೇನು ವರ್ಷ ಎಷ್ಟಾಯ್ತು? ಹಾಗಾಗಿ ಎಸ್ಜಿಯವರು ಆದೇಶ ಅಲ್ಲ, ಅವರ ಅಕ್ರಮ ಒಂದು ಕೇಳಿ ಮೇಡಮ್, ವೇದಿಕೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ವಿನಯಕುಮಾರಿ, ವೃತ್ತ ನಿರೀಕ್ಷಕ ಶಿವಕುಮಾರ್ ಉಪಸ್ಥಿತರಿದ್ದರು. ಮುಖಂಡರಾದ ಹೊನ್ನಪ್ಪ ಕುಂದರ್, ಬೇಬಿ ಮೈರನಪಾದೆ, ಮಹಲಿಂಗ ನಾಯಕ್ ಪುಣಚ ಮತ್ತಿತರರು ಮಾತನಾಡಿದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ. VNR Gold.